ನಮಸ್ಕಾರ ವೀಕ್ಷಕರೇ, ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು ನಾವು ನರಿಂಗಾಣದಲ್ಲಿರುವಂತಹ ಯೆನೆಪೊಯ ಆಯುರ್ವೇದ ಮೆಡಿಕಲ್ ಕಾಲೇಜು ಹಾಗೂ ಆಸ್ಪತ್ರೆ ಇಲ್ಲಿ ಇದ್ದೇವೆ. ಆಯುರ್ವೇದದ ಮುಖೇನ ವಿವಿಧ ರೀತಿಯ ರೋಗಗಳನ್ನು ಯಾವ ರೀತಿ ಉಪಶಮನ ಮಾಡಿಕೊಳ್ಬೋದು ಅಂತ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ. ವೀಕ್ಷಕರೇ, ಯೆನೆಪೊಯ ಆಯುರ್ವೇದ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆ ಇಲ್ಲಿನ ಮಕ್ಕಳ ಚಿಕಿತ್ಸಾ ವಿಭಾಗದ ಮುಖ್ಯಸ್ಥೆ ಹಾಗೂ ಅಸೋಸಿಯೇಟ್ ಪ್ರೊಫೆಸರ್ ಆದಂತಹ ಡಾಕ್ಟರ್ ಸಿಂಧು MA ಇವರು ಇವತ್ತು ನಮ್ಮೊಂದಿಗಿದ್ದಾರೆ. ಮೇಡಮ್, ನಿಮಗೆ ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಮಕ್ಕಳಲ್ಲಿ ಇವಾಗ ಜಾಸ್ತಿ ಬರ್ತಾ ಇರುವಂತಹ ಸೆರೆಬ್ರಲ್ ಪ್ಯಾಲ್ಸಿ, ಈ ಸೆರೆಬ್ರಲ್ ಪ್ಯಾಲ್ಸಿ ಅಂದರೆ ಏನು ಮೇಡಮ್? ಇದೊಂದು ಮಕ್ಕಳಲ್ಲಿ ಕಂಡುಬರುವಂತಹ ಮೆದುಳಿಗೆ ಸಂಬಂಧಿಸಿದಂಥ ಸಮಸ್ಯೆಯಾಗಿರ್ತದೆ. ಇದು ಪ್ರಸವ ಪೂರ್ವ ಅಥವಾ ಜನನದ ನಂತರ ಮೆದುಳಿನ ಹಾನಿಯಿಂದ ಉಂಟಾಗುವ ಹಲವಾರು ಪರಿಸ್ಥಿತಿಗಳಿಗೆ ನಾವು ಈ ಸೆರೆಬ್ರಲ್ ಪಾಲ್ಸಿ ಅಂತ ಹೇಳ್ತೇವೆ. ಇದರಲ್ಲಿ ಮಕ್ಕಳು ಚಲನಶೀಲತೆ ಮತ್ತು ಮಕ್ಕಳ ಬೆಳವಣಿಗೆ ಅಥವಾ ಮಕ್ಕಳ ಸ್ವಾಧೀನತೆ ಮತ್ತು ಮಕ್ಕಳ ದೇಹದ ಸಮತೋಲನ ಅಥವಾ ಮಕ್ಕಳ ಸ್ನಾಯುಗಳಲ್ಲಿನ ಟೋನ್ಗಳಲ್ಲಿ ವ್ಯತ್ಯಾಸ ಮತ್ತು ಮಕ್ಕಳ ಭಂಗಿಯ ಮೇಲೆ ಅಂದರೆ ಪೋಸ್ಚರ್ನ ಮೇಲೆ ಈ ಸಮಸ್ಯೆಯು ಪರಿಣಾಮವನ್ನು ಬೀರ್ತದೆ. ಮೇಡಮ್, ಈ ಸೆರೆಬ್ರಲ್ ಪಾಲ್ಸಿ ಅಂತ ಹೇಳುವಂಥದ್ದು ಮಕ್ಕಳಲ್ಲಿ ಯಾವ ಹಂತದಲ್ಲಿ ಗೋಚರ ಆಗ್ತದೆ? ಈ ಸೆರೆಬ್ರಲ್ ಪಾಲ್ಸಿ ಅಂತ ಹೇಳುವಂಥದ್ದು ಅಂದರೆ ಮೆದುಳಿಗೆ ಹಾನಿಯಾಗುವುದು ಗರ್ಭಾವಸ್ಥೆಯಲ್ಲಿಯೂ ಸಹ ಹಾನಿಯಾಗಿರ್ಬೋದು, ಅಥವಾ ಜನನದ ಸಮಯದಲ್ಲಿ ಹಾನಿಯಾಗಿರ್ಬೋದು, ಅಥವಾ ಜನನದ ನಂತರ ಸಹ ಹಾನಿಯಾಗುವಂತಹ ಚಾನ್ಸಸ್ ಇರ್ತದೆ. ಸೊ ಈಗ ಗರ್ಭಾವಸ್ಥೆಯಲ್ಲಿ ಹಾನಿಯಾದರೆ ಮಗು ಹುಟ್ಟಿದ ತಕ್ಷಣ ಮಗುವಿನ ಆ್ಯಕ್ಟಿವಿಟಿ ಅಥವಾ ಚಲನೆಯಲ್ಲಿ ನಮಗೆ ವ್ಯತ್ಯಾಸ ಕಾಣಿಸುತ್ತದೆ. ಮಗು ಹಾಲು ಚೀಪಲಿಕ್ಕೆ ಸಾಧ್ಯತೆ ಆಗದೇ ಇರುವಂಥದ್ದು, ಅಥವಾ ಮಗುವಿನ ದೇಹದಲ್ಲಿ ಅಥವಾ ಮಗುವಿನ ಅಂಗಾಂಗಗಳು ತುಂಬ ಹೈಪೋಟೋನಿಯಾ ಅಂತ ನಾವು ಹೇಳ್ತೇವೆ, ಅಂದರೆ ಶಕ್ತಿ ಇಲ್ಲದೇ ಇರುವಂಥದ್ದು, ಮಗುವಿನ ದೇಹದಲ್ಲಿ ಶಕ್ತಿ ಇಲ್ಲದೇ ಇರುವಂಥದ್ದು, ಇಂಥ ಸಮಸ್ಯೆಗಳು ಕಾಣಸಿಗ್ತದೆ. ಜನನದ ಸಮಯದಲ್ಲಿ ಅಥವಾ ಜನನದ ನಂತರ ಈ ಮೆದುಳಿನ ಹಾನಿ ಸಂಭವಿಸಿದಾಗ ತದನಂತರದ ಬೆಳವಣಿಗೆ, ಶಾರೀರಿಕ ಬೆಳವಣಿಗೆ ಅಥವಾ ಮಾನಸಿಕ ಬೆಳವಣಿಗೆ, ಅಂದರೆ ನಾವು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೇವೆ, ಆ ಡೆವಲಪ್ಮೆಂಟ್ ಆಗದೇ ಇರುವಂಥದ್ದು ಅಥವಾ ಕುಂಠಿತವಾಗುವಂಥದ್ದು ಅಥವಾ ಡಿಲೇ ಆಗುವಂಥದ್ದು, ಇಂಥ ಸಮಸ್ಯೆಗಳು ಕಾಣಿಸಿಕೊಂಡಾಗ ನಮಗೆ ಈ ಪರಿಸ್ಥಿತಿಯು ನಮಗೆ ಗೋಚರವಾಗ್ತದೆ. ಮೇಡಮ್, ಈಗ CP ಅಂತ ಹೇಳಿ ಕರೆಸಲ್ಪಡುವಂತಹ ಈ ಸೆರೆಬ್ರಲ್ ಪಾಲ್ಸಿಯ ಕಾರಣಗಳೇನು ಮೇಡಮ್? ಇದಕ್ಕೆ ಯಾವ ಕಾರಣದಿಂದ ಬರ್ತಾ ಇದೆ ಇದು? ಓಕೆ, ಸೊ ಸೆರೆಬ್ರಲ್ ಪಾಲ್ಸಿ ಅನ್ನೋದು ಕಾರಣಗಳನ್ನು ಹೇಳೋದಾದರೆ ನಾವು ಇದನ್ನು ಬೇರೆ ಬೇರೆ ಥರದ ವಿಂಗಡಣೆ ಮಾಡಬಹುದು. ಮೊದಲನೇದಾಗಿ ಗರ್ಭಸ್ಥ ಶಿಶುವಿನಲ್ಲಿ ಮೆದುಳಿನ ಹಾನಿ ಆಗುವಂಥದ್ದು, ನಂತರ ಜನನದ ಸಮಯದಲ್ಲಿ ಅಥವಾ ಜನನದ ನಂತರ ಮೆದುಳಿಗೆ ಹಾನಿಯಾಗುವಾಗ ಬರುವಂಥ ಕಾಯಿಲೆ ಅಂತ ನಾನು ಹೇಳಿದೆ ನಿಮಗೆ. ಸೊ ಅದೇ ಥರ ಗರ್ಭಸ್ಥ ಶಿಶುವಿನಲ್ಲಿ ಅಂದರೆ ತಾಯಿಗೆ ತಗುಲುವ ಸೋಂಕು ಅಥವಾ ಗರ್ಭಸ್ಥ ಶಿಶುವಿನಲ್ಲಿನ ಪಾರ್ಶ್ವವಾಯು ಮತ್ತು ಆಮ್ಲಜನಕದ ಕೊರತೆಯಿಂದಾಗಿ ಮೆದುಳಿಗೆ ಹಾನಿಯಾಗಬಹುದು. ಜನನದ ಸಮಯದಲ್ಲಿ ಮಗು ಅಳದೇ ಇರುವುದು ಅಥವಾ ಆಸ್ಫಿಕ್ಸಿಯಾ ಅಂತ ನಾವು ಹೇಳ್ತೇವೆ, ಉಸಿರುಗಟ್ಟುವಿಕೆ. ಜನನದ ಸಮಯದಲ್ಲಿ ಅಥವಾ ಪ್ರೀಟರ್ಮ್ ಡೆಲಿವರಿ ಅಂದರೆ ಅಕಾಲ ಪ್ರಸವ ಅಥವಾ ಸಮಯಕ್ಕೆ ಮೊದಲೇ ಡೆಲಿವರಿ ಆಗುವಂಥದ್ದು, ಇಂಥ ಸಂದರ್ಭದಲ್ಲಿ ಮಗುವಿನಲ್ಲಿ ಆಮ್ಲಜನಕದ ತೊಂದರೆಯಿಂದಾಗಿ ಈ ಸಮಸ್ಯೆಯು ಕಾಣಿಸಿಗ್ತದೆ. ಅಂದರೆ ತೊಂದರೆಯಿಂದ ಮೆದುಳಿಗೆ ಹಾನಿಯಾಗಿ ನಂತರ ಮೆದುಳಿನ ಅಸಹಜ ಬೆಳವಣಿಗೆಗೆ ಕಾರಣವಾಗ್ತದೆ ಮತ್ತು ಈ ಸಮಸ್ಯೆಯನ್ನು ನಾವು ಅಂಥ ಶಿಶುಗಳಲ್ಲಿ ನೋಡ್ಬೋದು. ಜನನದ ನಂತರ ಅಂತ ಹೇಳೋದಾದರೆ ಮಗುವಿಗೆ ತಗುಲುವ ಮೆದುಳಿನ ಸೋಂಕು ಅಥವಾ ಜನನದ ನಂತರ ತಗುಲುವಂತಹ ಜಾಂಡೀಸ್ ಅಂತ ನಾವು ಹೇಳ್ತೇವೆ, ತೀವ್ರತರವಾದ ಕಾಮಲೆ ಅಥವಾ ಜಾಂಡೀಸ್ ಅಂತ ಹೇಳ್ತೇವೆ, ಇಂಥ ಸಮಸ್ಯೆಗಳು ಅಥವಾ ನಿಮೋನಿಯಾ ಅಥವಾ ಉಸಿರಾಟದ ತೊಂದರೆ ಇದ್ದಾಗ ಮೆದುಳಿಗೆ ಹಾನಿಯಾಗುವಂತಹದ್ದು ಮತ್ತು ಈ ಥರದ ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ಕಾಣಿಸುತ್ತದೆ. ಮೇಡಮ್, ಈ CP ರೋಗದ ಲಕ್ಷಣಗಳೇನು? ರೋಗಿಯಲ್ಲಿ ಯಾವ ರೀತಿಯ ಲಕ್ಷಣಗಳನ್ನು ನಾವು ಕಾಣಬಹುದು? ಓಕೆ, ಸೊ
ಇದೊಂದು ನಮ್ಮ ವೈದ್ಯ ಪದ್ಧತಿ ಪ್ರಕಾರ ಇದೊಂದು ಅಸಾಧ್ಯವಾದ ಕಾಯಿಲೆ. ಇದಕ್ಕೆ ನಾವು ಅಂದರೆ ಟ್ರೀಟ್ಮೆಂಟಿಂದ ಅಥವಾ ಚಿಕಿತ್ಸೆಯಿಂದ ಇದು ಚಿಕಿತ್ಸೆಯಿಂದ ಗುಣಪಡಿಸಲಿಕ್ಕೆ ಸಾಧ್ಯವಾಗುವಂತಹ ಕಾಯಿಲೆ ಅಲ್ಲ ಇದು. ಸೊ ಈ ಕಾಯಿಲೆಯಲ್ಲಿ ನಾವು ಲಕ್ಷಣಗಳನ್ನು ನೋಡೋದಾದರೆ ಇದು ಲಕ್ಷಣಗಳಲ್ಲಿ ಸಮೇತ ನಮಗೆ ರೋಗಿಯ ಪರಿಸ್ಥಿತಿ ಅಥವಾ ಆ ಮಗುವಿನ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಲಕ್ಷಣಗಳನ್ನು ಕಾಣ್ತೇವೆ. ಕೆಲವು ಮಕ್ಕಳಲ್ಲಿ ಇದು ಸಾಮಾನ್ಯವಾಗಿ ಅಥವಾ ಸೌಮ್ಯವಾಗಿರ್ಬೋದು ಅಥವಾ ನಾವೇನು ಮೈಲ್ಡ್ ಫಾರ್ಮಲ್ಲಿ ಇರ್ಬೋದು. ಕೆಲವು ಮಕ್ಕಳಲ್ಲಿ ಇದು ತೀವ್ರತರವಾಗಿ ಅಥವಾ ಸಿವಿಯರ್ ಫಾರ್ಮಲ್ಲಿ ಸಹ ನಮಗೆ ಕಾಣಿಸುತ್ತದೆ. ಸೊ ಮಕ್ಕಳಲ್ಲಿ ಮುಖ್ಯವಾಗಿ ಮಾಂಸಖಂಡಗಳ ಗಟ್ಟಿಯಾಗುವಿಕೆ ಅಥವಾ ಸ್ನಾಯುಗಳಲ್ಲಿ ಸ್ಟೋನ್ಗಳಲ್ಲಿ ವ್ಯತ್ಯಾಸ ಅಥವಾ ಮಾಂಸಖಂಡಗಳು ಗಟ್ಟಿಯಾಗುವಂಥದ್ದು, ಅದೇ ಥರ ಕತ್ತು ಗಟ್ಟಿಯಾಗದಿರುವಿಕೆ, ಕೆಲವು ಮಕ್ಕಳಲ್ಲಿ ನಾವು ಕುತ್ತಿಗೆ ಅಂದರೆ ಗಟ್ಟಿಯಾಗದೇ ಇರುವುದು, ಇಂಥ ಸಮಸ್ಯೆಗಳು. ಅದೇ ರೀತಿ ಡೆವಲಪ್ಮೆಂಟಲ್ ಡಿಲೇ ಅಂದರೆ ಬೆಳವಣಿಗೆಯಲ್ಲಿ ಕುಂಠಿತವಾಗುವಂಥದ್ದು, ಮಗುವಿಗೆ ಕೂತ್ಕೊಳ್ಳೋದಿಲ್ಲ ಮಗು ಅಥವಾ ಮಗು ನಡೆಯುತ್ತಾ ಇಲ್ಲ, ಆ ಮಗು ಪ್ರಾಯ ತಲುಪಿದರೂ ಸಮೇತ ಮಗು ನಡೆಯದೇ ಇರುವಂಥದ್ದು. ಯೂಶ್ವಲಿ ನಾವು 1 ವರ್ಷಕ್ಕೆ 1.5 ವರ್ಷಕ್ಕೆ ಮಗು ನಡೀಲಿಕ್ಕೆ ಶುರು ಮಾಡ್ತದೆ. ಇಂಥ ಮಕ್ಕಳಲ್ಲಿ 1.5 ವರ್ಷ 2 ವರ್ಷ 3 ವರ್ಷ ಆದರೂ ಮಗು ನಡೆಯುವುದಿಲ್ಲ, ಮಗು ಕೂತ್ಕೊಳ್ಳೋದಿಲ್ಲ. ಇಂಥ ಸಮಸ್ಯೆಗಳನ್ನು ನಾವು ನೋಡ್ತೇವೆ. ಇದು ಇಡೀ ದೇಹವನ್ನು ಮೇಲೆ ಸಹ ಪರಿಣಾಮ ಬೀರ್ಬೋದು ಅಥವಾ ಒಂದು ಭಾಗದ ಮೇಲೆ ಪರಿಣಾಮವನ್ನು ಸಹ ಬೀರ್ಬೋದು. ಅದು ಯಾವ ಥರ ಅದರ ಸಿವಿಯಾರಿಟಿ ಇದೆ, ಅಂದರೆ ಅದು ಮೈಲ್ಡಲ್ಲಿ ಇದೆಯಾ ಅಥವಾ ಸಿವಿಯರ್ ಆಗಿದೆಯಾ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಮೇಡಮ್, ಈ ಸೆರೆಬ್ರಲ್ ಪಾಲ್ಸಿಗೆ ಯಾವ ರೀತಿಯ ಚಿಕಿತ್ಸೆ ಇದೆ, ಯಾವ ರೀತಿಯ ಚಿಕಿತ್ಸೆಯ ಅಗತ್ಯತೆ ಇದೆ? ನಮಗೆ ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಈ ಸಮಸ್ಯೆಗೆ ಇಂಟರ್ ಡಿಸಿಪ್ಲಿನರಿ ಟ್ರೀಟ್ಮೆಂಟ್ ಅಂದರೆ ವಿವಿಧ ಚಿಕಿತ್ಸೆಗಳ ಅವಶ್ಯಕತೆ ಇರ್ತದೆ. ಅಂದರೆ ಒಂದೇ ಥರದ ಚಿಕಿತ್ಸೆಯಿಂದ ಪ್ರಯೋಜನವನ್ನು ಪಡೀಲಿಕ್ಕೆ ಆಗೋದಿಲ್ಲ. ಇದಕ್ಕೆ ನಾವು ಬೇರೆ ಬೇರೆ ಥರದ ಚಿಕಿತ್ಸೆಗಳು ಬೇಕಾಗ್ತದೆ. ಅಂದರೆ ಬೇರೆ ಬೇರೆ ಚಿಕಿತ್ಸಾ ಪದ್ಧತಿಗಳನ್ನು ನಾವು ಬಳಸಿಕೊಳ್ಬೇಕಾಗ್ತದೆ. ನಮ್ಮ ಆಯುರ್ವೇದ ಪದ್ಧತಿ ಇರ್ಬೋದು ಅಥವಾ ಫಿಸಿಯೋಥೆರಪಿ ಇರ್ಬೋದು ಅಥವಾ ಆಕ್ಯುಪೇಷನಲ್ ಥೆರಪಿ ಇರ್ಬೋದು ಅಥವಾ ಆ್ಯಲೋಪತಿಕ್ ಇರ್ಬೋದು. ಈ ಎಲ್ಲ ಥರದ ಚಿಕಿತ್ಸೆಗಳನ್ನು ಒಟ್ಟುಗೂಡಿಸಿಕೊಂಡು ದೀರ್ಘಕಾಲದವರೆಗೆ ನಾವು ಚಿಕಿತ್ಸೆಗಳನ್ನು ಮಾಡಿದಾಗ ಆ ಮಗುವಿನಲ್ಲಿ ನಾವು ಪ್ರಯೋಜನವನ್ನು ಕಾಣಬಹುದು ಅಥವಾ ಆ ಮಗುವಿನ ಬೆಳವಣಿಗೆಯಲ್ಲಿ ನಾವು ಅಭಿವೃದ್ಧಿಯನ್ನು ಕಾಣಬಹುದು. ಸೆರೆಬ್ರಲ್ ಪಾಲ್ಸಿಗೆ ಈ ಆಯುರ್ವೇದದಲ್ಲಿ ಏನು ಹೇಳಬಹುದು? ನಮ್ಮ ಆಯುರ್ವೇದ ಪ್ರಕಾರ ಈ ಸೆರೆಬ್ರಲ್ ಪಾಲ್ಸಿ ಅನ್ನೋದನ್ನು ನಾವು ವಾತ ಮತ್ತು ಕಫದ ವಿಕೃತಿ ಅಂತ ಹೇಳ್ಬೋದು. ವಾತ ಮತ್ತು ಕಫದ ವಿಕೃತಿಯಿಂದಾಗಿ ಮೊದಲನೇದಾಗಿ ಮೆದುಳಿನ ಹಾನಿಯಿಂದ ಉಂಟಾಗುವಂಥ ಅಸಹಜ ಮೆದುಳಿನ ಬೆಳವಣಿಗೆ ಮತ್ತು ಅದರಲ್ಲಿ ವಾತ ಮತ್ತು ಕಫಜ ವಿಕೃತಿ ಉಂಟಾಗುವಂಥದ್ದು, ಇದರಿಂದಾಗಿ ಸಮಸ್ಯೆಗಳು ಕಂಡುಬರುವಂಥದ್ದು ಅಂತ ಹೇಳ್ಬೋದು. ಯಾಕೆಂದರೆ ಮಗುವಿನ ಚಲನಶೀಲತೆ ಅಥವಾ ಒಂದು ನಡೆಯುವಂಥದ್ದು ಅಥವಾ ಆ ಮಗುವಿನ ಒಂದು ಕ್ರಿಯಾಶೀಲತೆ, ಇದಕ್ಕೆ ನಮ್ಮಲ್ಲಿ ವಾತದೋಷ ಅಥವಾ ಯಾವುದೇ ಮನುಷ್ಯನ ಕ್ರಿಯಾಶೀಲತೆಗೆ ನಾವು ವಾತದೋಷ ನಾರ್ಮಲ್ ಆಗಿದ್ದಾಗ ಆ ಕ್ರಿಯೆಗಳನ್ನು ಕರೆಕ್ಟಾಗಿ ಮಾಡ್ತದೆ ಅಥವಾ ಆ ಕ್ರಿಯೆಗಳು ಸ್ವಾಭಾವಿಕವಾಗಿ ಇರ್ತದೆ. ಅದು ವಿಕೃತವಾದಾಗ ಆ ಕ್ರಿಯೆಗಳಲ್ಲಿ ನಮಗೆ ಕುಂಠಿತವಾಗುವಂಥದ್ದು ಅಥವಾ ಆ ಕ್ರಿಯೆಗಳು ಕ್ರಿಯಾಶೀಲತೆಯನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿಗಳು ಕಾಣಸಿಗ್ತವೆ. ಸೊ ನಾವಿದೊಂದು ವಾತದ ರೋಗಕ್ಕೆ ಸಂಬಂಧಿಸಿದ ಸಮಸ್ಯೆ ಅಂತ ಹೇಳ್ಬೋದು. ಅದರ ಜೊತೆಗೆ ಬೆಳವಣಿಗೆಯಲ್ಲಿ ಕುಂಠಿತವಾಗಿರುವುದರಿಂದ ಅಥವಾ ನಿಧಾನಗತಿ ಇರುವುದರಿಂದ ಅಥವಾ ಡೆವಲಪ್ಮೆಂಟಲ್ ಡಿಲೇ ಅಂತ ಏನು ಹೇಳ್ತೇವೆ ಅದು ಕಾಣಿಸುವುದರಿಂದ ನಾವಿದನ್ನು ವಾತ ಮತ್ತು ಕಫ ಸಂಬಂಧಿತ ಅಥವಾ ವಿಕೃತಾವಸ್ಥೆಯಿಂದ ಉಂಟಾಗುವಂಥ ಸಮಸ್ಯೆ ಅಂತ ನಾವು ಇದನ್ನು ಪರಿಗಣಿಸ್ಬೋದು. ಇವಾಗ ಸೆರೆಬ್ರಲ್ ಪಾಲ್ಸಿ ಅಂತ ಹೇಳುವಂಥದ್ದು ಗರ್ಭಾವಸ್ಥೆಯಲ್ಲಿ ಕೂಡ ಬರುವಂಥ ಚಾನ್ಸಸ್ ಇರಬಹುದು ಅಂತ ಹೇಳಿದ್ರಿ. ಸೊ ಆವಾಗ ಪ್ರೆಗ್ನೆಂಟ್ ಲೇಡಿ ಯಾವ ರೀತಿಯ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಬಹುದು? ಸೊ ಗರ್ಭಾವಸ್ಥೆಯಲ್ಲಿ ಬರ್ಬೋದಂದರೆ ಅದರ ಕಾರಣಗಳನ್ನು ನಾವು ನೋಡಬೇಕಾಗ್ತದೆ. ಅಂದರೆ ಗರ್ಭಾವಸ್ಥೆಯಲ್ಲಿ ತಾಯಿಗೆ ತಗುಲುವಂಥ ಸೋಂಕು ಅಥವಾ ಜ್ವರ ಅಥವಾ ತಾಯಿ ಯಾವುದಾದ್ರೂ ಚಿಕಿತ್ಸೆಗೆ ಒಳಪಟ್ಟಿದ್ದರೆ ಆ ಚಿಕಿತ್ಸೆಗಳಿಂದ ಸಹ ಮಗುವಿನ ಈ ಎಲ್ಲ ಥರದ ಕಾರಣಗಳಿಂದ ಮಗುವಿನ ಮೆದುಳಿಗೆ ಹಾನಿ ಉಂಟಾಗುವ ಚಾನ್ಸಸ್ ಇರ್ತದೆ. ಸೊ ಆದ ಕಾರಣ ತಾಯಿಯು ಆದಷ್ಟು ಮುನ್ನೆಚ್ಚರಿಕೆ ಕ್ರಮಗಳು ಅಂದರೆ ತಾಯಿ ಆದಷ್ಟು ಈ ಸೋಂಕುಗಳಿಗೆ ತುತ್ತಾಗದ ಹಾಗೆ ನೋಡಿಕೊಳ್ಳುವಂಥದ್ದು. ಅದೇ ರೀತಿ ತಾಯಿ ತೆಗೆದುಕೊಳ್ಳುವ ಆಹಾರ ಸಹ ಸಮತೋಲಿತ ಆಹಾರವನ್ನು ತೆಗೆದುಕೊಳ್ಳುವಂಥದ್ದು ಹಾಗೂ ಪೌಷ್ಟಿಕಾಂಶಯುಕ್ತ ಆಹಾರವನ್ನು ತೆಗೆದುಕೊಳ್ಳುವಂಥದ್ದು. ಈ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಾಗ ಈ ಥರದ ಸಮಸ್ಯೆಗಳಿಂದ ನಾವು ದೂರ ಇರ್ಬೋದು ಅಂತ ಹೇಳ್ಬೋದು. ಮೇಡಮ್, ಇವಾಗ ಸೆರೆಬ್ರಲ್ ಪಾಲ್ಸಿಗೆ ಆಯುರ್ವೇದದಲ್ಲಿ ಚಿಕಿತ್ಸೆಗಳಿವೆಯಾ?
ಇದ್ರೂ ಅದು ಪ್ರಯೋಜನಕಾರಿಯ? ಯಾವ ರೀತಿ ಚಿಕಿತ್ಸೆಗಳಿದೆ? ಹೌದು, ಖಂಡಿತವಾಗಿ ಸಹ ನಮ್ಮ ಆಯುರ್ವೇದದಲ್ಲಿ ಇದಕ್ಕೆ ಬೇಕಾದಂತಹ ಚಿಕಿತ್ಸೆಗಳು ಇದೆ. ಆದರೆ ಮೊದಲನೇದಾಗಿ ಇದೊಂದು ಅಸಾಧ್ಯ ವ್ಯಾಧಿ, ಆದ ಕಾರಣ ನಾವು ಇದನ್ನು ಪೂರ್ತಿಯಾಗಿ ಗುಣಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಅದಕ್ಕೆ ಪೂರಕವಾದ ಚಿಕಿತ್ಸೆಗಳನ್ನು ನಾವು ನೀಡ್ತೇವೆ. ಮೊದಲನೇದಾಗಿ ನಾನು ಮೊದಲೇ ಹೇಳಿದ ಹಾಗೆ ಇದರಲ್ಲಿ ವಾತ ಮತ್ತು ಕಫದ ವಿಕೃತಿ ಇರುವುದರಿಂದ ಮೊದಲನೇದಾಗಿ ನಾವು ವಾತ ಮತ್ತು ಕಫವನ್ನು ಸ್ವಾಭಾವಿಕ ರೂಪಕ್ಕೆ ತರಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಮೊದಲನೇದಾಗಿ ಕಫಾರ ಚಿಕಿತ್ಸೆಯನ್ನು ಕೊಡ್ತೇವೆ. ನಂತರ ವಾತಹರ ಚಿಕಿತ್ಸೆಗಳಾದ ಅಭ್ಯಂಗ, ಸ್ವೇದ ಮತ್ತು ಬಸ್ತಿ ಮತ್ತು ಶಿರೋದಾರ, ನಸ್ಯ ಮೊದಲಾದ ಚಿಕಿತ್ಸೆಗಳನ್ನು ನಾವು ನೀಡ್ತೇವೆ. ಮುಖ್ಯವಾಗಿ ವಾತಶಮನ, ಬಲ್ಯ ಮತ್ತು ಮೇದ್ಯ ಅಂದರೆ ದೈಹಿಕ ಮತ್ತು ಮಾನಸಿಕ ಅಥವಾ ಮೆದುಳಿನ ಬೆಳವಣಿಗೆಗೆ ಪೂರಕವಾಗುವಂಥ ಚಿಕಿತ್ಸೆಗಳನ್ನು ನಾವು ಇದಕ್ಕೆ ಮುಖ್ಯವಾಗಿ ನೀಡುತ್ತೇವೆ ಮತ್ತು ಅದರಿಂದ ಪ್ರಯೋಜನಗಳು ಕೂಡ ಪಡೆದುಕೊಳ್ತಾ ಇದ್ದಾರೆ. ಅಂದರೆ ಪ್ರಯೋಜನಗಳಂದರೆ ಮೊದಲನೇದಾಗಿ ಈ ಎಲ್ಲ ಚಿಕಿತ್ಸೆಗಳನ್ನು ನಾವು ಹಂತ ಹಂತವಾಗಿ ರಿಪೀಟೆಡ್ ಆಗಿ ಕೊಟ್ಟಾಗ ಮಾತ್ರ, ದೀರ್ಘಕಾಲದವರೆಗೆ ಆ ಮಗು ಚಿಕಿತ್ಸೆಯನ್ನು ಪಡೆದುಕೊಂಡಾಗ ಮಾತ್ರ ಸಂಪೂರ್ಣವಾದ ಪ್ರಯೋಜನವನ್ನು ಪಡೆದುಕೊಳ್ಳುತ್ತದೆ. ನಾವು ಇಲ್ಲಿ ಬಂದಂಥ ರೋಗಿಗಳಲ್ಲಿ ಈ ಚಿಕಿತ್ಸೆಯನ್ನು ರಿಪೀಟೆಡ್ ಆಗಿ ನಾವು ಈ ಚಿಕಿತ್ಸೆಯನ್ನು ಮಾಡಿದಾಗ ರೋಗಿಗಳಲ್ಲಿ ಶಾರೀರಿಕ ಅಥವಾ ಮೆದುಳಿನ ಬೆಳವಣಿಗೆಯಲ್ಲಿ ಸುಧಾರಣೆಯನ್ನು ಸಹ ಪಡ್ಕೊಂಡಿದ್ದಾರೆ. ಹಾಗೆ ಅದೇ ಥರದ ಪ್ರಯೋಜನಗಳನ್ನು ಪಡ್ಕೊಂಡಿದ್ದಾರೆ. ಸೊ ಈ ನಮ್ಮ ಟ್ರೀಟ್ಮೆಂಟಿಂದ ರೋಗಿಗಳಿಗೆ ಪ್ರಯೋಜನವಾಗಿದೆ. ನಮ್ಮಲ್ಲಿ ಈಗ ಈ ಸಮಸ್ಯೆಗೆ, ಈ ಸೆರೆಬ್ರಲ್ ಪಾಲ್ಸಿಯಿಂದ ಬಳಲುತ್ತಿರುವ ಸಮಸ್ಯೆಗೆ ನಮ್ಮಲ್ಲಿ ಈಗ ಒಂದು ಮಗು ಅಡ್ಮಿಟ್ ಆಗಿರುವ ಮಗು ಇದೆ ನಮ್ಮ ಆಸ್ಪತ್ರೆಯಲ್ಲಿ. ಆ ಮಗುವಿಗೆ ನಾವು ಯಾವ ಥರದ, ನಾನೀಗ ಮೊದಲೇ ಹೇಳಿರುವಂಥ ಚಿಕಿತ್ಸೆಗಳನ್ನು ಯಾವ ಥರ ಕೊಡ್ತೇವೆ ಅನ್ನೋದನ್ನು ನೀವು ಈ ಇದರಲ್ಲಿ ನೋಡ್ಬೋದು. ಮೊದಲನೇದಾಗಿ ಮಗುವಿಗೆ ಅಭ್ಯಂಗವನ್ನು ಮಾಡಿಸ್ತಾ ಇದ್ದಾರೆ. ಅಂದರೆ ಈ ಮಗು ಇಲ್ಲಿ ಅಡ್ಮಿಟ್ ಆಗಿ 1 ವಾರವೇ ಕಳೆದಿದೆ. ಸೊ ಮೊದಲನೇ ಕಫಾರ ಚಿಕಿತ್ಸೆಯನ್ನು ಆಲ್ರೆಡಿ ಮಾಡಿ ಆಗಿದೆ. ಈಗ ನಾವು ವಾತಹರ ಚಿಕಿತ್ಸೆಗಳನ್ನು ಕೊಡ್ತಾ ಇದ್ದೇವೆ. ಅಂದರೆ ಈಗ ಮೊದಲನೇದಾಗಿ ಅಭ್ಯಂಗ ಅಂದರೆ ಮಸಾಜನ್ನು ಮಾಡಿಸ್ತಾ ಇದ್ದೇವೆ. ನಂತರ ನಾವು
ಷಷ್ಟಿಕಾ ಶಾಲಿಪಿಂಡ ಸ್ವೇದ ಅಂತ ಸ್ವೇದವನ್ನು ಮಾಡಿಸ್ತಾ ಇದ್ದೇವೆ. ಆಮೇಲೆ ನಾವು ಬಸ್ತಿಯರ್ ಚಿಕಿತ್ಸೆಯನ್ನು ಸಹ ಈ ಮಗುವಿಗೆ ಕೊಡ್ತೇವೆ. ಈ ಚಿಕಿತ್ಸೆಗಳನ್ನು ಈಗ ಪಡೆದುಕೊಳ್ಳೋದ್ರಿಂದ ಮಗುವಿನಲ್ಲಿ ಕೆಲವು ಬದಲಾವಣೆಗಳನ್ನು ನಾವು ಇವಾಗಲೇ ನೋಡ್ತಾ ಇದ್ದೇವೆ. ಅಂದರೆ ಈ ಮಗು ಮೊದಲು ಬಂದಾಗ ಮಗುವಿಗೆ ಸರಿಯಾಗಿ ನಿಲ್ಲಲಿಕ್ಕೆ ಆಗ್ತಾ ಇರಲಿಲ್ಲ. ಈಗ ಮಗು ರಾಡ್ ಹಿಡ್ಕೊಂಡು ನಿಲ್ತಾ ಉಂಟು, ಅಂದರೆ ವಿದ್ ಸಪೋರ್ಟ್ ಈಗ ನಿಲ್ತಾ ಉಂಟು ಮಗು. ಅದೇ ಥರ ಮಗು 1-2 ಹೆಜ್ಜೆ ಅಷ್ಟೇ ಇಡ್ತಾ ಇತ್ತು. ಈಗ ಒಂದು 10 ದಿವಸ ಆಯಿತು ನಾವೀಗ ಚಿಕಿತ್ಸೆ ಕೊಡ್ತಾ ಇರೋದು. ಈ 10 ದಿವಸದ ಚಿಕಿತ್ಸೆಯ ನಂತರ ಮಗುವಿನ ತಾಯಿಯ ಪ್ರಕಾರ ಮಗು ಈಗ ಒಂದು 20 ಹೆಜ್ಜೆಯನ್ನು ಇಟ್ಟು ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಪ್ರಯೋಜನಗಳನ್ನು ಇದು ಈಗ ನಮಗೆ ಕಾಣ್ತಾ ಇರುವಂಥ ಪ್ರಯೋಜನ. ಸೊ ಇದೇ ಥರ ಈ ಚಿಕಿತ್ಸೆಯನ್ನು ಮುಂದುವರಿಸ್ತಾ ಹೋದರೆ ಈಗ ಒಂದು 2 ತಿಂಗಳಿಗೊಂದು ಸರಿ 3 ತಿಂಗಳಿಗೊಂದು ಸರಿ ಪುನಃ ಈ ಚಿಕಿತ್ಸೆಯನ್ನು ಬಂದು ಅವರು ಮಾಡಿಸ್ಕೊಂಡು ಹೋದಾಗ ದೀರ್ಘಕಾಲ ಚಿಕಿತ್ಸೆಯನ್ನು ಕೊಡೋದ್ರಿಂದ ಉತ್ತಮ ಪ್ರಯೋಜನಗಳನ್ನು ಪಡೆದುಕೊಳ್ಬೋದು. ಮೇಡಮ್, ನಿಮ್ಮ ಆಸ್ಪತ್ರೆಯಲ್ಲಿ ಈ ಒಂದು ರೋಗಕ್ಕೆ ಯಾವ ರೀತಿಯ ಚಿಕಿತ್ಸೆ ಲಭ್ಯಗಳಿವೆ? ನಮ್ಮ ಯೆನೆಪೊಯ ಆಯುರ್ವೇದ ಆಸ್ಪತ್ರೆಯಲ್ಲಿ ನಮ್ಮ ಮಕ್ಕಳ ಚಿಕಿತ್ಸಾ ವಿಭಾಗವು ಕಳೆದ 5 ವರ್ಷಗಳಿಂದ ಸತತವಾಗಿ ಚಿಕಿತ್ಸೆಯನ್ನು ನೀಡ್ತಾ ಬಂದಿದೆ. ಇಲ್ಲಿ ನಾವು ಹೊರರೋಗಿ ವಿಭಾಗ ಮತ್ತು ಒಳರೋಗಿ ವಿಭಾಗದಲ್ಲಿ ಮಕ್ಕಳಲ್ಲಿ ಕಂಡುಬರುವಂಥ ಎಲ್ಲ ಥರದ ಸಮಸ್ಯೆಗಳಿಗೆ ಸಹ ನಾವು ಚಿಕಿತ್ಸೆಯನ್ನು ನೀಡ್ತಾ ಇದ್ದೇವೆ. ಪರ್ಟಿಕ್ಯುಲರ್ಲಿ ನಮ್ಮ ಈ ಸೆರೆಬ್ರಲ್ ಪಾಲ್ಸಿ ಇಂಥ ಸಮಸ್ಯೆಯಿಂದ ಬಳಲುವ ಮಕ್ಕಳು ನಮ್ಮಲ್ಲಿ ಬಂದಾಗ ನಾವು ಅವರನ್ನು ಮೊದಲನೇದಾಗಿ ಸ್ವಲ್ಪ ಸಮಯದವರೆಗೆ ಶಮನೌಷಧಿಗಳನ್ನು ಕೊಡ್ತೇವೆ. ಅದರ ನಂತರ ನಾವು ಅಡ್ಮಿಷನ್ ಮಾಡಿದ ನಂತರ ಮೊದಲೇ ನಾವು ಚಿಕಿತ್ಸೆಯನ್ನು ತೋರಿಸಿದ್ದೇವೆ. ಸೊ ಆ ಥರದ ಚಿಕಿತ್ಸೆಗಳು ನಮ್ಮ ಆಯುರ್ವೇದ ಪದ್ಧತಿ ಪ್ರಕಾರ ನಾವು ಕಫಹರ ಮತ್ತು ವಾತಹರ ಚಿಕಿತ್ಸೆಯನ್ನು ನೀಡ್ತೇವೆ. ಅದರ ಜೊತೆಗೆ ನಮ್ಮ ಇಲ್ಲಿನ ವಿಶೇಷತೆ ಅಂದರೆ ನಮ್ಮ ಈ ಆಸ್ಪತ್ರೆಯಲ್ಲಿ ಸಹಾಯಕ ಚಿಕಿತ್ಸೆಗಳಾದ ಫಿಸಿಯೋಥೆರಪಿ, ಆಕ್ಯುಪೇಷನಲ್ ಥೆರಪಿ ಕೂಡ ನಮ್ಮಲ್ಲೇ ಲಭ್ಯವಿರುವುದರಿಂದ ಇಲ್ಲಿ ಬರುವಂತಹ ರೋಗಿಗಳಿಗೆ ಎಲ್ಲ ಥರದ ಚಿಕಿತ್ಸೆಗಳು ಅಂದರೆ ಆಯುರ್ವೇದ ಚಿಕಿತ್ಸೆ ಮತ್ತು ಫಿಸಿಯೋಥೆರಪಿ ಮತ್ತು ಆಕ್ಯುಪೇಷನಲ್ ಮತ್ತು ಸ್ಪೀಚ್ ಥೆರಪಿ ಸಹ ನಮ್ಮಲ್ಲಿ ಲಭ್ಯವಿದೆ. ಸೊ ಈ ಎಲ್ಲ ಥರದ ಚಿಕಿತ್ಸೆಗಳು ಒಂದೇ ಕಡೆ ಅವರಿಗೆ ಕೈಗೆಟುಕುವ ದರದಲ್ಲಿ ನಾವು ನೀಡ್ತಾ ಇದ್ದೇವೆ. ಸೊ ಇದರಿಂದ ಬರುವಂಥ ರೋಗಿಗಳು ಉತ್ತಮವಾದ ಪ್ರಯೋಜನವನ್ನು ಪಡ್ಕೊಳ್ಬೋದು. ಸೊ ಮೇಡಮ್, ಈ ಒಂದು ರೋಗಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ವೀಕ್ಷಕರಿಗೆ ಕಿವಿ ಮಾತನ್ನು ಏನಾದರೂ ಹೇಳ್ತೀರಾ?
ಮಕ್ಕಳಲ್ಲಿ ಈ ಥರದ ಸಮಸ್ಯೆ ಕಂಡ ತಕ್ಷಣ ಅಥವಾ ಈ ಥರದ ಲಕ್ಷಣಗಳು ಕಾಣಿಸಿಕೊಂಡ ತಕ್ಷಣ ಮಕ್ಕಳನ್ನು ವೈದ್ಯರ ಹತ್ರ ಸಂಪರ್ಕಿಸಿ ಮತ್ತು ಆ ರೋಗದ ಲಕ್ಷಣಗಳನ್ನು ವೈದ್ಯರಲ್ಲಿ ಡಿಸ್ಕಸ್ ಮಾಡಿ ಅಥವಾ ಬಂದು ಸಂಪರ್ಕ ಮಾಡಿ ನಂತರ ಅದಕ್ಕೆ ಬೇಕಾದಂತಹ ಚಿಕಿತ್ಸೆಗಳನ್ನು ಪಡೆದುಕೊಳ್ಳುವುದರಿಂದ ಮತ್ತು ಯಾವ ಥರದ ಚಿಕಿತ್ಸೆಗಳೆಲ್ಲ ಬೇಕು ಅಥವಾ ಎಲ್ಲ ಥರದ ಚಿಕಿತ್ಸೆಗಳು ಇದಕ್ಕೆ ಬೇಕಾಗಿರ್ತದೆ. ಸೊ ಎಲ್ಲ ಥರದ ಚಿಕಿತ್ಸೆಗಳನ್ನು ಸಹ ಮಗುವಿಗೆ ಕೊಡಿಸುವುದರಿಂದ ಮಗುವಿನ ಒಂದು ಜೀವನದ ಗುಣಮಟ್ಟ ಅಥವಾ ಕ್ವಾಲಿಟಿ ಆಫ್ ಲೈಫನ್ನು ಸುಧಾರಿಸಿಕೊಳ್ಬೋದು. ಸೊ ಮೇಡಮ್, ಇಷ್ಟು ಹೊತ್ತು ಈ ಸೆರೆಬ್ರಲ್ ಪಾಲ್ಸಿ ಅಂತ ಹೇಳುವಂಥ ಮಕ್ಕಳಲ್ಲಿ ಕಂಡುಬರುವಂತಹ ರೋಗದ ಬಗ್ಗೆ ತುಂಬ ಮಾಹಿತಿಗಳನ್ನು ನೀಡಿದ್ದೀರಾ. ಅದು ಆ ಒಂದು ಚಿಕಿತ್ಸಾ ವಿಧಾನವನ್ನು ಅಚ್ಚುಕಟ್ಟಾಗಿ ತೋರಿಸಿ ನಮಗೆ ಮನದಟ್ಟು ಮಾಡಿಸಿದ್ದೀರಾ. ಸೊ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಸೊ ವೀಕ್ಷಕರೇ, CP ಅಂತ ಕರೆಯಲ್ಪಡುವಂತಹ ಮಕ್ಕಳಲ್ಲಿ ಕಂಡುಬರುವಂತಹ ಸೆರೆಬ್ರಲ್ ಪಾಲ್ಸಿ ಹೇಳುವ ರೋಗದ ಬಗ್ಗೆ, ಚಿಕಿತ್ಸಾ ವಿಧಾನಗಳ ಬಗ್ಗೆ, ಅದೇ ರೀತಿ ಆಯುರ್ವೇದದ ಮುಖಾಂತರ ಯಾವ ರೀತಿ ಈ ರೋಗವನ್ನು ಉಪಶಮನ ಮಾಡ್ಕೊಳ್ಬೋದು ಅಂತ ಹೇಳೋದ್ರ ಬಗ್ಗೆ ಇಷ್ಟೊತ್ತು ನಾವು ಮಾಹಿತಿಯನ್ನು ಕಲೆ ಹಾಕೊಂಡ್ವಿ. ಸೊ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಆರೋಗ್ಯಯುತ ವಿಷಯದೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.